ಕೇಂದ್ರ ಬರ ಅಧ್ಯಯನ ತಂಡ ತುಮಕೂರು ಜಿಲ್ಲೆಗೆ ಆಗಮಿಸಿ ಮಾಹಿತಿ ಕಲೆ ಹಾಕಿತು. 3 ಅಧಿಕಾರಿಗಳ ತಂಡದಿಂದ ಬರ ಪರಿಸ್ಥಿತಿ ಅಧ್ಯಯನ ನಡೆಸಿತು. ಕೊರಟಗೆರೆ ತಾಲೂಕಿನ ಬೇರೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿತು. ಗ್ರಾಮದ ರೈತ ನಾಗೇಂದ್ರ ಕುಮಾರ್ ಅವರ ಜಮೀನಿಗೆ ಭೇಟಿ ನೀಡಿ ಶೇಂಗಾ ಬೆಳೆದಿರುವ ನಾಗೇಂದ್ರ ಕುಮಾರ್ ಅವರಿಂದ ನಷ್ಟದ ಮಾಹಿತಿ ಪಡೆಯಿತು. 1.20 ಎಕರೆ ಪ್ರದೇಶದಲ್ಲಿ ರೈತ ನಾಗೇಂದ್ರ ಕುಮಾರ್ ಶೇಂಗಾ ಬೆಳೆದಿದ್ದಾರೆ. ಬೈರೇನಹಳ್ಳಿ ಗ್ರಾಮದ ಹಲವು ರೈತರ ಜಮೀನಿಗೆ ಭೇಟಿ ನೀಡಿ ಮುಸುಕಿನ ಜೋಳ, ತೊಗರಿ, ಶೇಂಗಾ, ರಾಗಿ ಬೆಳೆ ಬೆಳೆದಿರುವ ರೈತರಿಂದ ಮಾಹಿತಿ ಪಡೆಯಿತು. ಮಳೆ ಬಾರದೆ ಒಣಗಿರುವ ಬೆಳೆಗಳನ್ನು ಕೊರಟಗೆರೆ, ಮಧುಗಿರಿ, ಶಿರಾ ತಾಲೂಕಿನಲ್ಲಿ ಬರ ಅಧ್ಯಯನ ನಡೆಸಿತು. ನಗರ ಸರ್ ಮುಂದೆ ಬನ್ನಿ. ಒಟ್ಟು ಹೋಬಳಿ ಒಟ್ಟು ವಿಸ್ತೀರ್ಣ ಎಷ್ಟು ಈಗ ಈ ಹೋಬಳಿ ಸರ್ 9,750 ಕೊರಟಗೆರೆ ತಾಲೂಕು ಒಳಬಳ್ಳಾರಿ ಹೋಬಳಿ ಸರ್. ಬರ್ದಿಲ್ಲ ಯಾಕೆ ನೀವು? ಇದು ಮಿನಿಟ್ ಪ್ರೋಗ್ರಾಮ್ ಇದರಲ್ಲಿ ಬರೀ ಇಷ್ಟು ಮಾತ್ರ ಮಾಡಿದ್ದೀರಾ? ವಿಲೇಜು ಹಾಕಿಲ್ಲ ಮೊಬೈಲ್. ಹಲೋ ಇದು ವಿಲೇಜ್ ಅಲ್ವಾ? ನೋಡಿ ತಾಲೂಕು ಇದು ಒನ್ ಪರ್ಸನ್ ಯಾವುದೋ ಒಂದು ಸರ್ವೆ ನಂಬರ್ ಹೊಲವೇನಹಳ್ಳಿನ ಸರ್ ಇದರಲ್ಲಿ ಎಷ್ಟು ಇದೋಗಿದೆ ಸರ್? ಈ ಹೋಬಳಿ ಬಿತ್ತನಾಗಿದೆ ಸರ್. ಹೋಬಳಿ ಶೇಕಡ 57% ಮಾತ್ರ ಬಿತ್ತನಾಗಿಲ್ಲ. ಟೋಟಲ್ ಎಷ್ಟು? 9,000 ರಫ್ ಆಗಿ ಹೇಳಿ ಪರವಾಗಿಲ್ಲ. 9,700 ಬಿತ್ತನೆ ಆಗಬೇಕು ಸರ್. ನಮಗೆ ಬಿತ್ತನೆ ಆಗಬೇಕು ಸರ್. ಅದು ಬಿತ್ತನೆ ಆಗಿರ್ತಕ್ಕಂಥ 5,835 ಹೆಕ್ಟೇರ್ ಬಿತ್ತನೆ ಆಗಿದೆ ಸರ್. 5,800 ಬಿತ್ತನೆ ಆಗಿದೆ. ಇದರಲ್ಲಿ ಸರ್ ನಮಗೆ 4 ಹೋಬಳಿನಲ್ಲಿ ರೈನ್ಫಾಲ್ ಇಲ್ಲ ಆಗ್ತಾನೆ ಇದೆ ಸರ್. ಆಗಸ್ಟ್ ತಿಂಗಳಲ್ಲಿ 79% ನಮಗೆ ರೈನ್ಫಾಲ್ ಡಿಫಿಸಿಟ್ ಆಗಿದೆ ಸರ್. ಸರ್ವೈವ್ ಆಗಿದೆ ಸರ್. ಈಗ ನಮ್ಮ ಟೋಟಲ್ ನಮ್ಮ 5,800 ಅಲ್ಲಿ ನೀವು ಸೋ ಮಾಡಿದ್ದೀರಾ ನೀವು ಹೆಕ್ಟೇರ್ಸ್, ಅದರಲ್ಲಿ ಎಷ್ಟು ಸರ್ವೈವ್ ಆಗಿದೆ? ಏನಾದ್ರು ಆಗಿದೆಯಾ? ಸರ್ ಈಗ ಇಲ್ಲ ಸರ್, ಆಗಿಲ್ಲ 4,800 ಸಹ ನಮಗೆ ಪೂರ್ತಿ ಲಾಸ್ ಆಗಿದೆ. ಲಾಸ್ ಆಗಿದೆಯಾ? ಮೋರ್ ದೆನ್ 50% ಲಾಸ್ ಆಗಿದೆ. 80%. Crop loss is more than 80%. 80%. 50%, 56% ಸ್ವಲ್ಪ ಜೋಳ ತೋರಿಸೋಣ. ಜೋಳ ತೊಡಕಾರ ಬಹುದು ಚೆನ್ನಾಗಿರುತ್ತಪ್ಪ. ಸರಂಗ ಬನ್ನಿ. ರಾಗಿನೂ ಇದೆಯಾ? ರಾಗಿನೂ DC ಅವರೆಲ್ಲ ನಮ್ಗೆ ತೋರಿಸ್ತಾರೆ, ಸಬ್ಮಿಟ್ ಮಾಡಿದ್ದಾರೆ. ಸೊ ದಿಸ್ ವಿಲ್ ಆಲ್ ಗೋ ಇನ್ ಟು ದ ರಿಪೋರ್ಟ್. ಸರಿನಾ? ನೋಡೋಣ. sowing is 56% and prevented sowing is not invoked for ಸರ್. ಈ ಹಳ್ಳಿ 354 ಇದೆ ಸರ್. 354 actually 173 numbers only.
ಕ್ರಾಪ್ಸ್ ಒಂದಿದೆ ಸರ್, ಕ್ರಾಪ್ಸ್ ಇದೆ. Actually, prevented sowing it's only less than 25% of area soil. ಅಲ್ಲ ಏನೋ ಎಲ್ಲ ಅಷ್ಟು ಇದಾಗಿರ್ಬೇಕು, ಸ್ಟಕ್ ಆಗಿರ್ಬೇಕು. ಬಟ್ ವೇರ್ ಇಟ್ ಇಸ್ ಇದು ಬೆಳೆ ಪರಿಹಾರ ರೈತರು 25,000 ಕೇಳ್ತಾ ಇದ್ದಾರೆ ಎಕರೆಗೆ ಬೆಳೆ. ನಮ್ಮ ತಾಲೂಕಿನಾಗೆ ಬೆಳೆ ವಿಮೆನೂ ಸರಿಯಾಗಿ ಬರಲಿಲ್ಲ, ಬೆಳೆ ಪರಿಹಾರನೂ ಸರಿಯಾಗಿ ಎರಡೂ ಬರಲಿಲ್ಲ ಸರ್. ಬೆಳೆ ಪರಿಹಾರನೂ 30% ಬರಲಿಲ್ಲ ಸರ್. ವಿಮೆದಂತ ಏನಂತ ಹೇಳಿದ್ರೆ ಅಲ್ಲೂ ಲಾಸ್ಟ್ ಇದ್ರಲ್ಲೂ ಇದಿತ್ತು, ಚಿಕ್ಕಬಳ್ಳಾಪುರದಲ್ಲೂ ಒಂದೆರಡು ಕೇಸ್ ಆಗ್ತಾ ಇದೆ. ಅವರು ಮಾಡ್ಕೊಡ್ತಾರೆ. ಅಲ್ಲ 560 ಜನಕ್ಕೆ ಬಂದಿರಲಿಲ್ಲ, ಅದು ರೆಡಿ ಮಾಡಿಸಿದ್ದೀವಿ, ಅದು ಆಗ್ತದೆ. ಅಷ್ಟೇ ಜನ ಇರೋದು ಈಗ, ಇನ್ನು 560 ಜನ ಕೊಟ್ಟರೆ ಸರ್ ಏನಾಯ್ತು ಅಂದ್ರೆ ಇಲ್ಲಿ ನಮ್ಮ ಒಳವನಹಳ್ಳಿ ಇದ್ರೊಳಗೆ ಫ್ರಾಡ್ ಆಯ್ತು. ಅದರಿಂದ ಯಾರು ಜನ ರೈತರು ಮುಂದೆ ಬರಲಿಲ್ಲ ಸರ್. ಬೆಳೆ ವಿಮೆ ಕಟ್ಟೋದಕ್ಕೆ ನಮ್ಮ ಹೋಬಳಿಯಲ್ಲಿ ಫ್ರಾಡ್ ಆಗಿರೋದ್ರಿಂದ ಯಾರು ರೈತರು ಬೆಳೆ ವಿಮೆ ಕಟ್ಟೋದಕ್ಕೆ ಮುಂದೆ ಬರಲಿಲ್ಲ ಸರ್. ಡಿಸ್ಟ್ರಿಕ್ಟ್ ಅಥಾರಿಟೀಸ್ ನನ್ನ ಜೊತೆ ಇದ್ದಾರೆ, ನಿಮ್ಗೆ ಒಪ್ಕೋತಾ ಇದ್ದಾರೆ. ಮತ್ತೆ ಬಂದು ನೋಡಿ ನೀವು. ಅಲ್ಲ ಏನ್ ಗೊತ್ತಾ, ನಾನು ನಿಮ್ಮ ಹತ್ರ ಬರಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಿಮ್ಮ ಮುಂದೆ ನಾನು ಇದು ಬಿಡಿ ಅದನ್ನ